3 ಮಾರ್ಗದಿಂದ ಆನೆಕೆರೆ ಮುಖ್ಯ ಮಾರ್ಗದಲ್ಲಿ ದಿನಕ್ಕೆ ಸಾವಿರಾರು ವಾಹನಗಳು ಓಡಾಡುತ್ತಿರುವ ರಸ್ತೆಯಾಗಿದೆ. ತಿಂಗಳುಗಳ ಹಿಂದೆ ಈ ರಸ್ತೆಯನ್ನ ಅಗೆದು ಒಳಚರಂಡಿಯ ಪೈಪ್ ಹಾಕಲಾಗಿತ್ತು. ಈ ಕಾಮಗಾರಿ ನಡೆದ ನಂತರ ಈ ರಸ್ತೆಯನ್ನ ಸರಿಯಾಗಿ ದುರಸ್ತಿ ಮಾಡದೆ ಹಾಗೆಯೇ ಬಿಡಲಾಯಿತು. ಒಂದೆರಡು ಬಾರಿ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಪುರಸಭೆಯವರು ಈ ರಸ್ತೆಯಲ್ಲಿ 1-2 ಗಂಟೆಗಳ ಕಾಲ ರಿಪೇರಿ ಮಾಡುವ ನಾಟಕವನ್ನ ಮಾಡಿ ಹೋದ್ರು. ಆದ್ರೆ ಒಂದೆರಡು ಮಳೆ ಬರುವ ಹೊತ್ತಿಗೆ ಪುರಸಭೆಯವರ ಕಳಪೆ ಕಾಮಗಾರಿಕೆಯ ಬಣ್ಣ ಬಯಲಾಯಿತು. ಆದ್ರೆ ಈ ಸಮಸ್ಯೆಯನ್ನ ಶಾಶ್ವತವಾಗಿ ಬಗೆಹರಿಸಲು ಯಾವ ಇಲಾಖೆಯವರು ಮನಸ್ಸು ಮಾಡುತ್ತಿಲ್ಲ. ಈ ರಸ್ತೆಯಲ್ಲಿ ದಿನಕ್ಕೆ 1-2 ಅಪಘಾತಗಳು ನಡೆಯುವುದು ಮಾಮೂಲಾಗಿದೆ. ಇದನ್ನ ಕಂಡ ರಿಕ್ಷಾ ಚಾಲಕರೊಬ್ಬರು ಈ ಹೊಂಡದಲ್ಲಿ ಬಾಳೆ ಗಿಡಗಳನ್ನ ನೆಟ್ಟು ಸಂಬಂಧಪಟ್ಟ ಇಲಾಖೆಗಳಿಗೆ ಎಚ್ಚರಿಕೆ ನೀಡುವ ವಿಶಿಷ್ಟ ಪ್ರತಿಭಟನೆಯನ್ನ ನಡೆಸಿದ್ರು. ಅದಕ್ಕೆ ಆಟೋ ಡ್ರೈವರ್ ಮಾತಾಡೋದು ನೋಡಿ, ಎಷ್ಟು ಜನ ಇದು ಮಾಡಿದಾಗ ಅದು ಮಾತಾಡೋದು ನೋಡಿ. ಇದು ಯಾರು ನೀವು ನೋಡಿ, ಇದು ರೋಡ್ ನೋಡಿ ಸರ್, ರೋಡ್ ನೋಡಿ ನೋಡಿ, ಇದೆ ತೆಂಗಿನ ಗಿಡ ಇದು ಮಾಡ್ಬೇಕಾ ನೋಡಿ. ಕಾರ್ಕಳ ಇದು ಎಲ್ಲ ಮಾಡ್ತಾರೆ, ಲಾಟ್ ಮೋಟರ್ ಎಲ್ಲ ಇದು ಸೀಲ್ ಮಾಡ್ತಾರೆ. ಇದು ಎಂತ ಮಾಡಿದ್ದು ಕಾರ್ಕಳ ಒಳ್ಳೆಯ ಸಪ್ಪ. ನಾವು ಬೇರೆ ಬೇರೆ ಸಣ್ಣ ನಮ್ಮ ರಾಜಕೀಯ ಇಲ್ಲ ನೋಡಿ ಸರ್. ನೀವು ಕರೆಕ್ಟ್ ಆದರೆ ನೀವು ನೋಡಿ ಕಾರ್ಕಳ ಹೇಗೆ ಇದು ಮೋರಿ ಮೋರಿ ಹೋದ್ರು ಎಲ್ಲ ಹಾಕಿದ್ರೆ ಗುರುಗುಂಪು. ನಾನು ಮಾಡಿದೆ ಏನಿಲ್ಲ, ಎಲ್ಲ ನೋಡಿ ಎಲ್ಲ ಮಾಡಿದ್ರೆ